ಕಳೆದ 95 ವರ್ಷದಿಂದ ವಸ್ತ್ರೋದ್ಯಮದಲ್ಲಿ ಹೆಸರುವಾಸಿಯಾದ ಮಂಗಳೂರಿನ ಜವಳಿ ಮಾರಾಟದ ದಂತಕತೆ ಪಿಕೆ ದೂಜ ಪೂಜಾರಿಯವರ ಕುಟುಂಬದ ಸರಣಿ ಮಳಿಗೆಗೆ ಇನ್ನೊಂದು ಸೇರ್ಪಡೆಯಾಗಿ ಪಿಕೆ ಧನಂಜಯ ಪೂಜಾರಿಯವರ ಪಿಕೆ ದೂಜ ಪೂಜಾರೀಸ್ ವರ್ಕ್ಸ್ ಶಾಪ್ ಬ್ಯೂಟಿಕ್ ದೇರಳಕಟ್ಟೆ ಕೆಎಸ್ ಹೆಗ್ಡೆ ಮೆಡಿಕಲ್ ಕಾಲೇಜು ಎದುರಿನ ಜಾಸ್ಮಿನ್ ಫ್ರೈಡ್ ಕಟ್ಟಡದಲ್ಲಿ ಉದ್ಘಾಟನೆಗೊಂಡಿತು. ಪಿಕೆ ಧನಂಜಯ ಪೂಜಾರಿ ಅವರ ನೂತನ ವರ್ಕ್ಶಾಪ್ ಅನ್ನು ಹಿರಿಯ ಗ್ರಾಹಕರಾದ ಪುಂಜಾಲಕಟ್ಟೆ ಕಟ್ಟೆಮನೆಯ ಸುಜಾತಾ ಕೃಷ್ಣಮೋಹನ್ ರಿಬ್ಬನ್ ಕತ್ತರಿಸಿ ಮಳಿಗೆಯನ್ನು ಉದ್ಘಾಟಿಸಿದರು. ಮಲ್ಲಿಕಾ ವಿ ಅಡಪ, ವಿಶಾಲ ಎಚ್ ಮುದ್ಯ, ನಿಶಾ ರಾಜೇಶ್ ಶೆಟ್ಟಿ, ಡಾಕ್ಟರ್ ಸ್ವಾತಿ ರಾಜ್ ಮತ್ತು ಪಿಕೆ ಧನಂಜಯ್ ಪೂಜಾರಿ ಅವರ ಪುತ್ರಿ ಮೇಘನಾ ದೀಪ ಬೆಳಗಿಸಿ ನೂತನ ಸಂಸ್ಥೆಗೆ ಚಾಲನೆ ನೀಡಿದರು. ಪಿಕೆ ಧನಂಜಯ ಪೂಜಾರಿ ಅವರ ನೂತನ ಮಳಿಗೆಗೆ ಸುಜಾತಾ ಕೃಷ್ಣಮೋಹನ್, ಸೌಜನ್ಯ ಜೈನ್, ಮಲ್ಲಿಕಾ ವಿ ಅಡಪ, ವಿಶಾಲ ಹರ್ಷರಾಜ್ ಮುದ್ಯ, ನಿಶಾ ರಾಜೇಶ್ ಶೆಟ್ಟಿ, ಡಾಕ್ಟರ್ ಸ್ವಾತಿ ರಾಜ್ ಶುಭ ಹಾರೈಸಿದರು. ಪಿಕೆ ಧನಂಜಯ ಪೂಜಾರಿ ಅವರ ಇಷ್ಟಮಿತ್ರರು, ಗ್ರಾಹಕರು ಸಚ್ಚಿದಾನಂದ ಶೆಟ್ಟಿ, ದಯಾಕರ್ ಅಡ್ಯಂತಾಯ, ಸುಬ್ಬಣ್ಣ ಶೆಟ್ಟಿ, ಹೆಸರಾಂತ ಲೆಕ್ಕ ಪರಿಶೋಧಕರಾದ ನಿತಿನ್ ಜೆ ಶೆಟ್ಟಿ ಸಂಸ್ಥೆಗೆ ಶುಭ ಹಾರೈಸಿದರು. Arna friend Budedi, and I wish him a very good luck. Let him prosper in future and have a good name. Thank you. ನನ್ನ ಆತ್ಮೀಯ ಮಿತ್ರರಾಯನಂಚಿನ ಧನಂಜಯ ಎಂಕಲ್ ಧನಂಜಯ ಪಂಡ ಧನಂಜಯ ಎಂಕಲ್ ಡ್ಯಾನ್ ಇಂದ ಲೆಪ್ಪುನು ಅಂಚಾದ್ರೆ ಇನ್ವಿಟೇಷನ್ಲ ಧನಂಜಯನ ಡ್ಯಾನ್ ಇಂದ ಪ್ರಿಂಟ್ ಬಂತೇರಿ ಸರ್ತಿ ಬಹುಶಃ ಸುಮಾರು ವರ್ಷ ಹೊಡತು ಒಂದಿಲ್ಲ ಭಾರಿ ಆತ ಗ್ರಾಹಕರೇನು ಒಂದು ಎಂಕಲ್ ಸಂಬಂಧಕ್ಕೆ ಪೂರ ಮೇರನ ಗ್ರಾಹಕರು ವಿಶಾಲ ಪನ್ಲೆಕ್ಕನೆ ಬೊಡುತ್ತಲೆಕ್ಕ ಪಾತಿರ್ದು ಬೊಡುತ್ತಲೆಕ್ಕ ಡ್ರೆಸ್ ಮಂತು ಕೊರ್ಪೇರು ಸಾಧಾರಣ ತಪ್ಪಿತ್ತು ನಡ ಪಾತ್ರೆ ಇನ್ನು ಸುಧಾರಿತೊಂದು ಹೋಗ್ಪೇರು. ನರೇಶ್ ಹೆಗ್ಡೆ, ಡಾಕ್ಟರ್ ರಾಜೇಶ್ ಶೆಟ್ಟಿ, ಡಾಕ್ಟರ್ ಆನಂದ್ ವೇಣುಗೋಪಾಲ್, ರಂಗೋಲಿ ಫ್ಲವರ್ ಮಾಲಕ ಭರತ್, ಮಂಗಳೂರು ಉದ್ಭವ್ ಡೆವಲಪರ್ಸ್ ಮಾಲಕ ಕಿರಣ್ ಬಿಎಂ ಮೊದಲಾದವರು ಉಪಸ್ಥಿತರಿದ್ದರು. ಪಿಕೆ ಧನಂಜಯ ಪೂಜಾರಿ ಪುತ್ರಿ ಮೇಘನಾ ಅತಿಥಿ ಗಣ್ಯರನ್ನು ಸ್ವಾಗತಿಸಿದರು. ಪತ್ರಕರ್ತ ವಿದ್ಯಾಧರ್ ಶೆಟ್ಟಿ ಮತ್ತು ಅರ್ಚನಾ ಎಂ ಬಂಗೇರ ಕಾರ್ಯಕ್ರಮ ನಿರೂಪಿಸಿದರು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ದೇರಳಕಟ್ಟೆ.